ಆತ ಕಡು ಬಡತನದಲ್ಲಿ ಬೆಳೆದ ಹುಡುಗ. ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ. ಬಡತನವೆನ್ನೋದು ಎಂತಹ ಪ್ರತಿಭೆಗಳನ್ನು ನುಂಗಿ ಹಾಕುವಂತೆ ಈತನೊಳಗಿದ್ದ ಈಜುಗಾರನನ್ನ ಕಬಳಿಸಲು ಹವಣಿಸಿದೆ. ಆದರೂ ಮಂಡಿಯೂರದೆ ನೋಡಿಯೇ ಬಿಡುವ ಎಂಬಂತಹ ಒಂದು ಸವಾಲನ್ನ ಇರಿಸಿಯೇ ನದಿಗೆ ಧುಮುಕಿದ ಈ ಛಲಗಾರ ಎದ್ದು ಬಂದದ್ದು ಮಾತ್ರ ದಾಖಲೆಯನ್ನ ಹೊತ್ತು. ಈಜು ಕಲಿತ ನದಿಯಲ್ಲೇ ದಾಖಲೆ ಬರೆದ ಈ ಹುಡುಗನ ಕುರಿತಾದ ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮೀನುಗಾರರು ಮತ್ತು ನೀರಿಗೂ ಅವಿನಾಭಾವ ಸಂಬಂಧವಿದೆ. ಪ್ರತಿನಿತ್ಯ ನೀರಿನೊಂದಿಗೆ ಸೆಣಸಾಡಿ ಬದುಕು ಕಟ್ಟಿಕೊಳ್ಳುವ ಈ ಮೀನುಗಾರರು ಶ್ರಮಜೀವಿಗಳು. ಇದೇ ಮೀನುಗಾರ ಕುಟುಂಬದ ಖಾರ್ವಿ ಸಮುದಾಯದಿಂದ ಬಂದ ಪ್ರತಿಭೆಯೊಂದು ಎಲ್ಲರೂ ತಿರುಗಿ ನೋಡುವಂತಹ ಅದ್ಭುತ ದಾಖಲೆಯೊಂದನ್ನು ನಿರ್ಮಿಸಿದ್ದಾನೆ. ಹೌದು, ಕುಂದಾಪುರ ತಾಲೂಕಿನ ಖಾರ್ವಿಕೇರಿಯ ಈಜು ಪ್ರತಿಭೆ ಕುಂದಾಪುರ ಭಂಡಾರ್ಸ್ಕಾರ್ಸ್ ಕಾಲೇಜಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿ ಸಂಪತ್ ಡಿ ಖಾರ್ವಿ ಕಾಲಿಗೆ ಸರಪಳಿ ಕಟ್ಟಿ 25 ಕಿಲೋಮೀಟರ್ ಈಜುವ ಮೂಲಕ ವೈಯಕ್ತಿಕ ನೂತನ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಬಸ್ರೂರು ರೈಲು ಸೇತುವೆ ಬಳಿಯಿಂದ ನದಿಗೆ ಇಳಿದು ಈಜಲು ಆರಂಭಿಸಿದ ಸಂಪತ್ ಸಂಜೆ 5 ಗಂಟೆ 5 ನಿಮಿಷಕ್ಕೆ 25 ಕಿಲೋಮೀಟರ್ ದೂರದ ಗಂಗೊಳ್ಳಿ ಬಂದರುವಿಗೆ ಯಶಸ್ವಿಯಾಗಿ ತಲುಪಿದ್ದಾರೆ. ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷ ಪ್ರಕಾಶ್ ಖಾರ್ವಿ ಅವರು ಸಂಪತ್ ಅವರ ಕಾಲುಗಳಿಗೆ ಸರಪಳಿಗಳನ್ನು ತೊಡಿಸುವ ಮೂಲಕ ಆರಂಭಗೊಂಡ ಸಂಪತ್ ಅವರ ಈಜು ಯಾತ್ರೆ 3 ಗಂಟೆ 5 ನಿಮಿಷಗಳ ಕಾಲ ಅವಿರತವಾಗಿ ನಡೆದು ಸಂಜೆ 5 ಗಂಟೆ 5 ನಿಮಿಷಕ್ಕೆ ಗಂಗೊಳ್ಳಿ ಬಂದರುವಿನಲ್ಲಿ ಅಂತ್ಯಗೊಂಡಿತು. ಸಂಪತ್ ಅವರಿಗೆ ರಕ್ಷಣಾ ವ್ಯೂಹವಾಗಿ ಈಜುಗಾರರಾದ ಸಂಪತ್ ತಂದೆ ದೇವರಾಯ್ ಖಾರ್ವಿ, ಸುಬ್ರಹ್ಮಣ್ಯ ಖಾರ್ವಿ, ಮಣಿ ಖಾರ್ವಿ, ರಂಜಿತ್ ಖಾರ್ವಿ, ಹರೀಶ್ ಖಾರ್ವಿ ಮುಂತಾದವರು 25 ಕಿಲೋಮೀಟರ್ನಷ್ಟು ಕ್ರಮಿಸಿ ಸಹಕಾರವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ವಿಜಯಶಂಕರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದು ಸಂಪತ್ ಅವರಿಗೆ ಶುಭ ಕೋರಿದ್ರು. ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಒಂದು ಸಾಧನೆಯನ್ನು ತೋರಿಸ್ತಾನೆ. ಸರಿಸುಮಾರು 30 ಕಿಲೋಮೀಟರ್ ತನಕ ಈಜುದೊಂದಿಗೆ ಕಾಲಿಗೆ ಕೊಳಗಟ್ಟಿ ಈಜುದೊಂದಿಗೆ ತನ್ನ ಸಾಧನೆ ರೈತಾನೆ. ಅವನಿಗೆ ಎಲ್ಲರೂ ನಾವು ನಿದ್ದೆ ಮಾಡೋ ಟೈಮಲ್ಲಿ ಅವನು ಈಜ್ತಾ ಇರ್ತಾನೆ. ಯಾಕಂದರೆ ಅವನಿಗೆ ಅಷ್ಟು ಈಜಲ್ಲಿ ಎಷ್ಟು ಏನಾದರೂ ಸಾಧನೆ ಮಾಡಬೇಕಂತ ಹಠ. ನಾವು ಬೆಳಗ್ಗೆ 4 ಗಂಟೆಯಲ್ಲಿ ಇದ್ದಿದ್ರೆ ಅಲ್ಲಿ ನಾವು ನೀರಿನ ಏಳ್ನಿತ್ತು ನೋಡ್ಕೊಂಡು ಅವ್ನು ಈಜ್ತಾ ಇರ್ತಾನೆ. ಅವನಿಗೆ ಅದರಲ್ಲೊಂದು ಅಚೀವ್ ಮಾಡಬೇಕಂತ ಇದ್ದಿತ್ತು. ಇವತ್ತು ಅವನಿಗೆ ಅದು ಸಕ್ಸಸ್ ಆಗಿದೆ. ಈ ಮುಂದೆ ಕೂಡ ಅವನಿಗೆ ಎಲ್ಲ ಸಪೋರ್ಟ್ ಇದ್ರೆ ಮತ್ತು ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ ಅವನು ಪ್ರಯತ್ನ ಇದ್ದಾನೆ. ಸಂಪತ್ ಅವರು ನದಿಯಲ್ಲಿ ಸಾಗಿದ ಹಾದಿಯುದ್ದಕ್ಕೂ ದೋಣಿಗಳಲ್ಲಿ ಹಿಂಬಾಲಿಸಿದ ಅವರ ಅಭಿಮಾನಿಗಳು ಡೋಲು ಚೆಂಡೆ ವಾದನಗಳನ್ನು ಬಾರಿಸುವ ಮೂಲಕ ಹುರಿದುಂಬಿಸಿದ್ರು. ತೀರದುದ್ದಕ್ಕೂ ಕಾದು ಕುಳಿತಿದ್ದ ಸಾವಿರಾರು ಸಾರ್ವಜನಿಕರು ಸಂಪತ್ ಅವರ ಸಾಹಸಗಾಥೆಯನ್ನ ಕಣ್ತುಂಬಿಕೊಂಡು ಹರಸಿದ್ರು. ಸಂಪತ್ ತಂದೆ ದೇವರಾಯ್ ಖಾರ್ವಿ ಮೀನುಗಾರರಾಗಿದ್ದು ಪಂಚಗಂಗಾವಳಿ ನದಿ ತೀರದ ನಿವಾಸಿಗಳಾಗಿದ್ದಾರೆ. ಸಂಪತ್ಗೆ ತಂದೆ ದೇವರಾಯ್ 7ನೇ ತರಗತಿಯಲ್ಲಿರುವಾಗಲೇ ಮನೆ ಎದುರಿನ ಪಂಚಗಂಗಾವಳಿ ನದಿಯಲ್ಲಿ ಈಜು ತರಬೇತಿಯನ್ನ ನೀಡಿದ್ರು. ಸಂಪತ್ ಚಿಕ್ಕಪ್ಪ ದಯಾನಂದ್ ಖಾರ್ವಿಯೂ ಕೂಡ ಬೆಂಗಳೂರಿನಲ್ಲಿ ಖ್ಯಾತ ಈಜು ತರಬೇತುದಾರರಾಗಿದ್ದು ಸಂಪತ್ ಸಾಧನೆಗೆ ಅವರ ಕಾಣಿಕೆಯೂ ಇದೆ. ಕುಂದಾಪುರ ಸಮೀಪದ ಈಸ್ಟ್ ವೆಸ್ಟ್ ಈಜುಕೊಳದಲ್ಲಿ ಬೇಸಿಗೆ ಶಿಬಿರದಲ್ಲಿ ಸಂಪತ್ ಚಿಕ್ಕಪ್ಪ ದಯಾನಂದ ಖಾರ್ವಿ ಈಜು ತರಬೇತಿ ತರಗತಿಯನ್ನ ನಡೆಸ್ತಾ ಇದ್ದು ಅಲ್ಲಿ ಸಂಪತ್ ಪುಟ್ಟ ಮಕ್ಕಳಿಗೆ ಈಜು ತರಬೇತಿಯನ್ನ ನೀಡ್ತಾ ಇದ್ದಾರೆ. ನಮ್ಮ ಮಗ ಸುಮಾರು 2 ವರ್ಷದಿಂದ ಸಾಧನೆ ಮಾಡ್ತಾರೆ. ತುಂಬ ಆಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರದ್ದು ನಾನು ಸಾಧನೆ ತೋರಿಸ್ತೇನೆ ಅಂತ ಹೇಳಿ ತುಂಬ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಮ ಮನೆಯವರು ಮಾತು ಕೇಳಿದೆ, ಅವ ಮಾಡ್ತಾನೆ ಹೇಳಿದೆ. ಅದಕ್ಕೆ ಧೈರ್ಯ ಮಾಡಲಿ ಅಂತೇಳಿ ನಾನು ಒಂದು ಕೊಟ್ಟಿದ್ದೆ, ಪುಸ್ತಕ ಕೊಟ್ಟಿದ್ದೆ. ಅದಕ್ಕಾಗಿ ನಾನು ಧನ್ಯವಾದ ಅಂತೇಳಿ.
ಸಂಪತ್ ಕಾಲಿಗೆ ಸರಪಳಿ ಕಟ್ಟಿ ಈಜ್ತಾ ಇರುವ ವೇಳೆಯಲ್ಲಿ ಅವರ ತಂದೆ ದೇವರಾಯ್ ಸಂಪತ್ ಹಿಂದೆಯೇ ಈಜಿಕೊಂಡು ಮಗನಿಗೆ ಲೈಫ್ ಗಾರ್ಡ್ ಆಗಿ ಹಾದಿಯುದ್ದಕ್ಕೂ ಮಗನಿಗೆ ಪ್ರೋತ್ಸಾಹವನ್ನ ನೀಡುತ್ತಲೇ ಸಾಗಿದ್ರು. ದೇವರಾಜ್ ಜೊತೆಗೆ ಇನ್ನೂ 3 ಈಜುಪಟುಗಳು ಸಂಪತ್ ರಕ್ಷಣೆಗಾಗಿ ಈಜುತ್ತಲೇ ದಾರಿ ತೋರಿಸ್ತಾ ಸಾಗಿದ್ರು. 7ನೇ ತರಗತಿಯಲ್ಲಿರುವಾಗಲೇ ತಂದೆ ಈಜು ತರಬೇತಿಯನ್ನ ನೀಡಿದ್ರು. ಪಂಚಗಂಗಾವಳಿ ನದಿಯಲ್ಲಿ ಈಜು ಕಲಿತ ನಾನು ಇದೇ ನದಿಯಲ್ಲಿ ದಾಖಲೆ ಬರೆದಿದ್ದು ಹೆಮ್ಮೆಯನ್ನಿಸ್ತಾ ಇದೆ. ಕೇವಲ 10 ದಿನಗಳ ತಯಾರಿಯಲ್ಲೇ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ. ನನ್ನ ಮುಂದಿನ ಗುರಿ 2 ಕೈಗಳು ಹಾಗೂ 2 ಕಾಲುಗಳಿಗೆ ಸರಪಳಿ ಕಟ್ಟಿ ಈಜಿ ದಾಖಲೆ ಬರೆಯಬೇಕೆನ್ನೋದು. ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ತಂದೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ. ಅವರ ಪ್ರೋತ್ಸಾಹವೇ ನನ್ನ ಸಾಧನೆಗೆ ಸ್ಫೂರ್ತಿ ಎಂದು ಈಜುಪಟು ಸಂಪತ್ V4 ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನನ್ನ ತಂದೆ ನನಗೆ ಈಜು ಕಲಿಸಿದ ಗುರು. ಅವರು ನಾನು 7ನೇ ತರಗತಿಯಲ್ಲಿದ್ದಾಗ ಇದೇ ಪಂಚಗಂಗಾವಳಿ ನದಿಯಲ್ಲಿ ಈಜು ಕಲಿಸಿದ್ದು ಅವರೇ ನನಗೆ ಪ್ರೇರಣೆ. ಹಾಗೆ ತುಂಬ ವರ್ಷ ಆಯಿತು ಈ ಸಾಧನೆ ಮಾಡಬೇಕಂತ ಇತ್ತು. ಆದರೆ ಇವತ್ತು ಈಡೇರಿಸ್ತಾ ಇದೆ ಈ ಸಾಧನೆ. ಮತ್ತು ನಾನು ಈ ಸಾಧನೆ ಸುಮಾರು 25 ಕಿಲೋಮೀಟರ್ 3 ಗಂಟೆ 5 ನಿಮಿಷಗಳಲ್ಲಿ ಈಜಿ ಒಂದು ವೈಯಕ್ತಿಕ ಸಾಧನೆಯನ್ನು ಮಾಡಿದ್ದೇನೆ. ಮುಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಈ ದಾಖಲೆ ಯೂಸ್ ಆಗುತ್ತಂತ ನನ್ನ ಅಭಿಪ್ರಾಯ. ಇನ್ನು ಯಶಸ್ವಿಯಾಗಿ ಈಜಿ ಗಂಗೊಳ್ಳಿ ಬಂದರು ತಲುಪಿದ ಸಂಪತ್ಗೆ ಯುವ ಬ್ರಿಗೇಡ್ ಕುಂದಾಪುರದ ವತಿಯಿಂದ ಸನ್ಮಾನ ಮಾಡಲಾಯಿತು. ಗಂಗೊಳ್ಳಿ ಠಾಣಾಧಿಕಾರಿ ವಾಸಪ್ಪ ನಾಯ್ಕ್ ಸಂಪತ್ ಕಾಲಿಗೆ ತೊಡಿಸಿದ ಸರಪಳಿ ಬೀಗವನ್ನು ತೆಗೆದು ಶುಭ ಹಾರೈಸಿದರು. ಸಂಪತ್ ಕಾರಿಯವರು ಮೀನುಗಾರ ಬಡ ಕುಟುಂಬದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಅವರ ಹಿಂದಿನ ಒಂದು ಯುವ ಬ್ರಿಗೇಡ್ ಹಾಗೂ ಅವರ ತಂದೆ ತಾಯಿ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸಂಘ ಸಂಸ್ಥೆಯವರ ಪ್ರೋತ್ಸಾಹ, ಇದರಿಂದಾಗಿ ಅವರ ಮನಸ್ಸಿನೊಂದು ಈ ದೃಢತೆಯನ್ನು ಗಟ್ಟಿ ಮಾಡಿಕೊಂಡು ಅದು ಸುಮಾರು 25 ಕಿಲೋಮೀಟರ್ ವರೆಗೆ ಬರಬೇಕಂತ ಹೇಳಿದ್ರೆ ಅಷ್ಟೊಂದು ದೃಢಕಾಯರಾಗಿರಬೇಕು, ಅಷ್ಟೇ ತಾಳ್ಮೆ ಬೇಕು. ಆ ಕಾಲಿಗೆ ಕೋಲ ಕಟ್ಟಿ ಅದು ಬರೀ ಕೈಯಲ್ಲಿ ಈಜಾಡಿಕೊಂಡು ಬರಬೇಕಾದ್ದು ಅಷ್ಟು ಸುಲಭದ ಮಾತಲ್ಲ. ಇದು ಮುಂದೆ ಒಂದು ಗಿನ್ನೆಸ್ ದಾಖಲೆ ಆಗಬೇಕು ಅಂತ. ಗಂಗೊಳ್ಳಿಯ ಬಂದರುವಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಸಾರ್ವಜನಿಕರು ಈಜುಪಟು ಸಂಪತ್ಗೆ ಹಸ್ತಲಾಘವ ನೀಡಿ ಶುಭ ಹಾರೈಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಈಜುವಿನಲ್ಲಿ ನೂತನ ದಾಖಲೆ ಬರೆದ ಸಂಪತ್ ಪರಿಶ್ರಮವನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಬಿಡುವಿನ ವೇಳೆಯಲ್ಲಿ ಸಂಪತ್ ಮನೆ ಸಮೀಪದ ಪಂಚಗಂಗಾವಳಿ ನದಿಯಲ್ಲಿ ನಿರಂತರವಾಗಿ ಈಜು ಅಭ್ಯಾಸವನ್ನ ಮಾಡ್ತಾ ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಸಂಪತ್ ಅವರ ಈ ಈಜುಯಾನ ಹೀಗೆ ಮುಂದುವರೆದು ಗಿನ್ನೆಸ್ ಲಿಮ್ಕಾ ದಾಖಲೆಗಳನ್ನು ಮಾಡುವಂತಾಗಲಿ ಎಂದು V4 ವಾಹಿನಿ ಈ ಮೂಲಕ ಶುಭ ಹಾರೈಸ್ತಾ ಇದೆ. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್ 24/7 ಕುಂದಾಪುರ.